ದೈವಸ್ಥಾನದ ದ್ವಾರ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ ವಿರೋಧಿಸಿರುವ ಘಟನೆ ಸೋಮೇಶ್ವರ ಗ್ರಾಮದ ಮಲಯಾಳ ಕೋಡಿ ಶ್ರೀ ಮಲಯಾಳ ಚಾಮುಂಡಿ ದೇವಸ್ಥಾನದಲ್ಲಿ ನಡೆದಿದೆ. ಗ್ರಾಮದ ಯುವಕರ ವಿರುದ್ಧವೇ ಪೊಲೀಸ್ ಠಾಣೆಯಲ್ಲಿ ಹಾಗೂ ಸಹಾಯಕ ಆಯುಕ್ತರಿಗೆ ಸಮಿತಿ ಅಧ್ಯಕ್ಷರೇ ದೂರು ನೀಡಿರುವ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸೇರಿ ಪ್ರತಿಭಟನಾ ಸಭೆಯನ್ನು ದೇವಸ್ಥಾನದ ಚಾವಡಿಯಲ್ಲೇ ನಡೆಸಿದ್ದಾರೆ. ಅಲ್ಲದೆ ಬಿಜೆಪಿ ಮುಖಂಡರ ಮುಂದೆ 3 ಬೇಡಿಕೆಗಳನ್ನು ಇರಿಸಿ ಈಡೇರಿಸದೇ ಇದ್ದಲ್ಲಿ ಚುನಾವಣಾ ಬಹಿಷ್ಕಾರ ನಡೆಸುವ ತೀರ್ಮಾನ ಕೂಡ ಕೈಗೊಳ್ಳಲಾಗಿದೆ. ಹಿಂದೆ ನೇಮ ನಡೆಯದೇ ಇದ್ದಾಗ ಗ್ರಾಮದ ಹಿರಿಯರು ಸೇರಿಕೊಂಡು ಎಲ್ಲರನ್ನ ಒಗ್ಗೂಡಿಸಿ ವರ್ಷದ ಪರ್ವವನ್ನು ನಡೆಸಿದ ಇತಿಹಾಸವಿರುವ ಉಳ್ಳಾಲದ ಮಲಯಾಳಿ ಚಾಮುಂಡಿ ದೇವಸ್ಥಾನ ಇದು. ಕಳೆದ 20 ವರ್ಷಗಳಿಂದ ಯಾವುದೇ ವಿಘ್ನಗಳಿಲ್ಲದೆ ನಡೆಯುತ್ತಿದ್ದ ದೇವಸ್ಥಾನದ ಆಚರಣೆಗಳು ಇದೀಗ ನೂತನ ವ್ಯವಸ್ಥಾಪನಾ ಸಮಿತಿ ಅಸ್ತಿತ್ವಕ್ಕೆ ಬಂದ ನಂತರ ತೊಡಕುಗಳು ಆಗುತ್ತಿವೆ. ಗ್ರಾಮದ 10 ಯುವಕರ ಮೇಲೆ ವಿವಿಧ ರೀತಿಯಲ್ಲಿ ಪ್ರಕರಣವನ್ನು ಪೊಲೀಸ್ ಠಾಣೆಗಳಲ್ಲಿ ದಾಖಲಿಸಲಾಗಿದೆ. ಗೆಳೆಯರ ಬಳಗ ಸೇರಿಕೊಂಡು ದೇವಸ್ಥಾನಕ್ಕೆ ನಿರ್ಮಿಸಲು ಉದ್ದೇಶಿಸಿದ ದ್ವಾರದ ವಿಜ್ಞಾಪನಾ ಪತ್ರವನ್ನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ ಬಿಡುಗಡೆಗೊಳಿಸಿದರು. ಆದರೆ ನಂತರ ಅದರ ವಿರುದ್ಧವೇ ಸ್ಥಳೀಯ ಆಡಳಿತ ಸೋಮೇಶ್ವರ ಪುರಸಭೆ ಹಾಗೂ ಸಹಾಯಕ ಆಯುಕ್ತರಿಗೆ ಕೆಡವಲು ಅದ ದೂರನ್ನು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರೇ ನೀಡಿರುವುದು ವಿಪರ್ಯಾಸವಾಗಿದೆ. ಇದುವರೆಗೆ ದೇವಸ್ಥಾನದ ಸುತ್ತಲಿನ ಗ್ರಾಮಸ್ಥರ ವಿರುದ್ಧವೇ 17 ದೂರುಗಳನ್ನು ದಾಖಲಿಸಲಾಗಿದೆ. ಇಂತಹ ಸಮಿತಿ ಹಾಗೂ ಅಸ್ತಿತ್ವಕ್ಕೆ ತಂದಿರುವ ಬಿಜೆಪಿ ಹಾಗೂ ಸಂಘ ಪರಿವಾರದ ಕ್ರಮ ಸರಿಯಲ್ಲ. ಹಿಂದುತ್ವದ ಹೆಸರು ಹೇಳಿಕೊಂಡು ಹಿಂದೂಗಳನ್ನೇ ಒಡೆಯುವ ಕೆಲಸಗಳನ್ನು ಈ ಭಾಗದಲ್ಲಿ ಮಾಡಲಾಗುತ್ತಿದೆ. ಅವ್ಯವಹಾರದ ದೂರು ನೀಡುತ್ತಾ ಬಂದವರು ಈವರೆಗೂ ವಾರ್ಷಿಕ ಲೆಕ್ಕಪತ್ರದ ಮಂಡನೆ ಮಾಡದೆ ನೂತನ ಸಮಿತಿಯಿಂದ ಒಂದು ಸಭೆ ಕೂಡ ನಡೆಸಿಲ್ಲ. ಗ್ರಾಮಸ್ಥರು ಹಾಗೂ ಸೇವಾ ಸಮಿತಿ ವತಿಯಿಂದ ಕ್ಷೇತ್ರದಲ್ಲಿ ಇರಿಸಲಾದ ಪ್ರಶ್ನಾ ಚಿಂತನೆಯನ್ನು ಕೂಡ ಮುಂದುವರಿಸಲು ಬಿಟ್ಟಿಲ್ಲ. ಗ್ರಾಮದ ಯುವಕರ ಮೇಲಿನ ಪ್ರಕರಣ ಕೈಬಿಡಬೇಕು, ಸ್ವಾಗತ ದ್ವಾರ ನಿರ್ಮಾಣದ ವಿರುದ್ಧ ದೂರು ಹಿಂಪಡೆಯಬೇಕು ಹಾಗೂ ಸಮಿತಿಯಲ್ಲಿರುವ ಲೋಕೇಶ್ ತೇಲಂಪಾಡಿ ಎನ್ನುವ ವ್ಯಕ್ತಿಯನ್ನ ವಜಾಗೊಳಿಸಬೇಕು. ಈ 3 ಬೇಡಿಕೆಗಳನ್ನು ಈಡೇರಿಸದೇ ಇದ್ದಲ್ಲಿ ಬಿಜೆಪಿ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ಗ್ರಾಮದ ನಾಯಕರು ರಾಜೀನಾಮೆಯನ್ನು ನೀಡುವುದಲ್ಲದೆ ಮುಂಬರುವ ವಿಧಾನಸಭಾ ಚುನಾವಣೆಯನ್ನು ಬಹಿಷ್ಕಾರಗೊಳಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಗ್ರಾಮಸ್ಥರಾದ ಪ್ರಶಾಂತ್ ಗಟ್ಟಿ, ಸೇವಾ ಸಮಿತಿ ಅಧ್ಯಕ್ಷ ಸೀತಾರಾಮ್ ಕರ್ಕೇರ, ಮಾಜಿ ಮುಕ್ತೇಸರ ಶ್ರೀಧರ್, ಮಹಾಬಲ್ ಶೆಟ್ಟಿ, ಲಕ್ಷ್ಮಣ್ ಶೆಟ್ಟಿ, ಗೆಳೆಯರ ಬಳಗದ ಮಲಯಾಳ ಕೋಡಿ ಅಧ್ಯಕ್ಷ ಧೀರಜ್ ಗಟ್ಟಿ, ಮಹಿಳಾ ಮಂಡಳಿ ಅಧ್ಯಕ್ಷೆ ಭಾರತಿ, ಶೇಖರ್ ಕಣ್ಣೀರು ತೋಟ, ನವೀನ್ ಕಣ್ಣೀರು ತೋಟ, ಪ್ರಫುಲ್ಲ ದಾಸ್ ಕಣ್ಣೀರು ತೋಟ, ಪುರುಷೋತ್ತಮ ಗಟ್ಟಿ ಹಾಗೂ ಬಿಜೆಪಿ ಮಂಗಳೂರು ಮಂಡಲ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಮೊದಲಾದವರು ಸಂಧಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡರು. 4 ವರ್ಷದಲ್ಲಿ ಅವರು ಇಲ್ಲಿ ಬಂದು ಜಾಗ ತಗೊಂಡು ಮನೆ ಮಾಡಿ ನಿಂತವರು ಅಂಥವರನ್ನು ಯಾವುದೋ ಕಾರಣಗಳಿಂದ ಸಮಿತಿಗೆ ಹಾಕಿದರು. ಆ ಸಮಿತಿ ಆಗುವ ಸಮಯದಲ್ಲಿ ಕೂಡ ಪಕ್ಷಕ್ಕೆ ಈಗ ನಮ್ಮ ಪಕ್ಷ ಆಡಳಿತ ಉಂಟು ಅಂತ ಹೇಳುವ ವಿಷಯದಲ್ಲಿ ಪಕ್ಷದ ಎಲ್ಲರ ಹಿರಿಯರ ಹತ್ರ ಹೇಳಿದೆವು. ಕಾರಣಾಂತರದಿಂದ ಅವರಿಗೆ ಆವಾಗ ಅದನ್ನೇನು ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಆಗ ಕೂಡ ಅವರೊಂದು ಮಾತು ಹೇಳಿದರು, ಅವರು ನಿಮ್ಮ ಒಟ್ಟಿಗೆ ಸೇರಿಕೊಂಡು ಹೋಗ್ತಾರಂತೆ, ಸೇರಿಕೊಂಡು ಒಟ್ಟಿಗೆ ಮಾಡಿ ಅಂತೇಳಿ. ಆ ಒಂದು ಮಾತಿಗೆ ರವಿಶಂಕರ್ ಕೂಡ ಬಹುಶಃ ಸಭೆಯಲ್ಲಿದ್ದರು. ಆ ಮಾತಿಗೆ ನಾವು ಇಷ್ಟರವರೆಗೆ ಮನ್ನಣೆ ಕೊಟ್ಟು ಅವರೊಟ್ಟಿಗೆ ನೇಮ ಕಣ್ಣೀರು ತೋಟದ ನೇಮ ಆಗುವಾಗ ದಸರಾದ 9 ದಿವಸದ ಪ್ರೋಗ್ರಾಮ್ ಆಗುವಾಗ ಎಲ್ಲ ಕಾರ್ಯಕ್ರಮದಲ್ಲಿ ನಾವು ಕೈ ಜೋಡಿಸಿದ್ದೇವೆ. 25ನೇ ತಾರೀಕಿನ ನೇಮದ ಎಲ್ಲ ಮಾಡಿ ಕ್ಲೀನಿಂಗ್ ಮಾಡಿ ಹಣವನ್ನು ಕೌಂಟ್ ಮಾಡಿ ಕೂಡ ಅವರ ಕೈಗೆ ಕೊಟ್ಟಿದ್ದೇವೆ. ಕೌಂಟ್ ಮಾಡಿ ಬಂಡಲ್ಸ್ ಮಾಡಿ ಅವರ ಕೈಗೆ ಕೊಟ್ಟಿದ್ದೇವೆ. ಎಲ್ಲ ಆಗ್ತಾ ಅವರು ನಮ್ಮೊಟ್ಟಿಗೆ ಇದ್ದೇನೆ ಅಂತೇಳಿ ನಮ್ಮ ಸಮಿತಿಯ ಎಲ್ಲರಿಗೆ ಸೇರಿ ಇವತ್ತಿಗೆ ಸಾಧಾರಣ 10 ರಿಂದ 17 ನೋಟಿಸ್ ಬಿಡ್ತಾರೆ. ಅದು ಎಸಿಯಿಂದ ಆಗಿರ್ಬೋದು, ಸ್ಟೇಷನಿಂದ ಆಗಿರ್ಬೋದು, ಪಂಚಾಯತಿಯಿಂದ ಆಗಿರ್ಬೋದು, ಮತ್ತೆ ಎಸಿಯಿಂದ ಆಗಿರ್ಬೋದು, ಮತ್ತೆ ಸ್ಟೇಷನಿಂದ ಆಗಿರ್ಬೋದು, ಬೇರೆ ಬೇರೆ ಕಾರಣದಲ್ಲಿ ಬಿಡ್ತಾರೆ. ರಾಮಾಗಿ ಅಕ್ಕಳು ಮಂತಿನ ಬಾರಿ ಮಲ್ಲ ಅನ್ಯಾಯ ತಪ್ಪು ದಯಪನ್ನ ಇಂದು ಕೇಸ್ ಕೊಡ್ತೀನಿ. ಈ ಕ್ಷೇತ್ರ ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷನೇ ಸ್ಟಾರ್ಟಿಂಗ್ ಮೇಕಲು ಸಮಿತಿ ಆದ ಮನ್ನಾಗ ಬಂದಿರಿ ಗೆಲ್ಲರ ಬಳಗ ಎಂಕ್ಲಿಗೆ ಬೋರ್ಡು ನಿಕ್ಕುಲ್ಲ ಎಂಕುಲ್ಲ ಒಟ್ಟಿಗೆ ಮೂಲು ಮನ್ಪುಗ ಕ್ಷೇತ್ರನ ಅಭಿವೃದ್ಧಿ ಮನ್ಪುಗ ಆನ ಇನಿ ಅಕ್ಕುಲೆ ಮುಟ್ಟ ಅಧ್ಯಕ್ಷನೇ ಗೆಲ್ಲರ ಬಳಗ ಮಿತ್ತು ಸ್ಟೇಷನ್ಲ ಪಂಚಾಯತಿಲ್ಲ ಅವಳ ದ್ವಾರನ ಎಂಕುಲು ಅಕ್ರಮವಾದ ಮಂತೊಂದಿಲ್ಲ, ಅಕ್ರಮ ಜಾಗರ ಎಂಕುಲು ಮಂತೊಂದಿಲ್ಲ ಅಂಚೆನೆ ಐಕ್ ಇಂಚೆ ಎಂಕುಲು ಇಲ್ಲಿ ಆಗ್ಬೋದು ಡೊನೇಷನ್ ಮಾಡ್ತಾರೆ. ದಯಪಂಡ ಒಂಜಿ ಜಾಗ ಒಂಜಿ ದೇವಸ್ಥಾನ ಒಪ್ಪಾಡು ಆ ಊರ್ದ ಅಕ್ಕಲ ಕಾಸು ಪೂರ್ಣನೇ ಐಕೊಂಜಿ ಐಕ್ ಕಾಸು ಎಂಕ್ಲು ಕೇಳಿನಿಂದ ಆತ ಎಂಕ್ಲೆ ಅಕ್ಕುಲಾದ ಕಂತು ಬರೋಂಗಿಲ್ಲ. ದಯಪಂಡ ಇನ್ನೊಂದು ಜಾಗದ ಒಂಜಿ ಶಕ್ತಿ ಈ ಮಣ್ಣದ ಶಕ್ತಿ ಅಂಚೆನೇಟಾದ್ರ ಅಕ್ಕುಲೆ ಎನ್ನ ಒಂಜಿ ಸಾರ ಒಪ್ಪಾಡು ಮೂರು ದಯಪಂಡ ಗೆಲರ ಬಳಗ ಪ್ರತಿ ಒಂಜಿ ನೆಟ್ಲ ಒಗ್ಗಟ್ಟು ಐನೊಂಜಿ ಒಗ್ಗಟ್ಟು ಇತ್ತ ಪುಡಪುಡು ಭಕ್ತ ಒಂಜಿ ಈ ಗೆಲರ ಬಳಗ ಎಂಗ್ಲೆಗೆ ಒಂಜಿ ಕಪ್ಪು ಜುಕ್ಕ
ಇಂದು ಮೆಕ್ಕಳು ಸರಿ ಇದ್ದೇವೆ ಊಟ ಕೇಳ ಪೂರ ಕಾಸು ಮಂತದ್ದು ಎಂಕಲು ಜಾಲಿ ಮಂತಂದಿಲ್ಲ ಅಂಚ ಅಕ್ಲ ಭಾವನೆ ದಯಪಂಡ ಈ ನೆಕ್ 5 ಲಕ್ಷ ಎಂಕ್ಲ ಐತ ಇದು ಎಸ್ಟಿಮೇಟ್ ಅಣ್ಣ ಎಂಗ್ಲ ಗೆಲ್ಲರ ಬಲಗಾಡಿ 5 ಲಕ್ಷ ರಡ್ಡು ಮುಜಿ ಜನ ಪಾಡ್ದ ದ್ವಾರನೆ ಮನ್ಪುನ ತಾಕತ್ಲ ಈ ಶಕ್ತಿ ಎಂಗ್ಲೆ ಕೊಡ್ತೇವೆ.